ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಬೇಸಿರೋಡಿನ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 164ನೇ ಜನ್ಮದಿನಾಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಡಾಕ್ಟರ್ ಸದಾನಂದ ಪೆರ್ಲಾರ್ ಅವರು ಮಾತನಾಡಿ, ಬಿಲ್ಲವ ಸಮುದಾಯ ತಾವು ಹಿಂದುಳಿದವರು ಎಂಬ ಮನೋಭಾವವನ್ನ ಬಿಟ್ಟು ಗುರುಗಳು ತೋರಿದ ಹಾದಿಯಲ್ಲಿ ಪರಿವರ್ತನೆಯತ್ತ ಮುಖ ಮಾಡಬೇಕಿದೆ ಎಂದರು. ಬಹುತ್ವದೊಂದಿಗೆ ಏಕತ್ವವನ್ನ ಹೊಂದಬೇಕು. ನಾರಾಯಣ ಗುರುಗಳ ಆದರ್ಶದ ಕಥೆಗಳನ್ನ ಹಿರಿಯರು ಮಕ್ಕಳಿಗೆ ಹೇಳಿಕೊಡುವ ಕಾರ್ಯ ನಡೆಯಬೇಕು ಎಂದರು. ಆ ಮನವಿಗೆ ಸರ್ಕಾರ ಸ್ಪಂದಿಸುತ್ತದೆ. ಇಡೀ ರಾಜ್ಯದಲ್ಲಿ 162ನೇ ಒಂದು ಜನ್ಮ ಜಯಂತಿಯನ್ನ 174 ತಾಲೂಕುಗಳಲ್ಲಿ 30 ಜಿಲ್ಲೆಗಳಲ್ಲಿ ಒಂದು ಕಾರ್ಯಕ್ರಮವಾಗಿ ಆರಂಭ ಮಾಡಬೇಕಾಗಿದ್ರೆ ಅದಕ್ಕೆ ಮೂಲ ಬಂಟ್ವಾಳದ ಬಹಳ ನಾನು ಇದನ್ನು ಹಲವು ಕಡೆಗಳಲ್ಲಿ ಹೇಳಿದ್ದೇನೆ. ಅದಕ್ಕಾಗಿ ಬಂಟ್ವಾಳದ ಪ್ರತಿಯೊಬ್ಬರು, ಕೇವಲ ಬಿಲ್ಲವರಲ್ಲ, ಬಂಟ್ವಾಳದ ಜನತೆ ಹೆಮ್ಮೆ ಪಡುವಂತಾಗಿದೆ, ಬೀಗುವಂತಾಗಿದೆ ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಾಗ ನಮ್ಮ ನಾಯಕರು ಬಹಳ ದೊಡ್ಡ ಚಿಂತನೆ, ನನ್ನ ಮಟ್ಟಿಗೆ ಅದು ಬಹಳಷ್ಟು ದೊಡ್ಡ ಚಿಂತನೆ. ಕೇರಳದಲ್ಲಿ ಇವತ್ತು ನಾರಾಯಣ ಗುರುಗಳು ಹುಟ್ಟಿದ್ರು ಕೂಡ ಒಂದು ಸಾರ್ವಜನಿಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಆಗ್ತಾ ಇಲ್ಲ ಅನ್ನೋದನ್ನು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಸೇಸಪ್ಪ ಕೋಟ್ಯಾನ್ರವರು ಅಧ್ಯಕ್ಷತೆಯನ್ನ ವಹಿಸಿದ್ರು. ನಂತರ ಸಂಘದ ಮಾಜಿ ಅಧ್ಯಕ್ಷರಾದ ಹರಿಕೃಷ್ಣ ಬಂಟ್ವಾಳ್ ಪ್ರಾಸ್ತಾವಿಕ ಮಾತುಗಳನ್ನಾಡಿ, ಈ ದೇಶದ ಯಾವುದೇ ಒಬ್ಬ ವ್ಯಕ್ತಿ ಅಪ್ಪಟ ಭಾರತೀಯನಾಗಬೇಕಾದರೆ ಆತ ಸ್ವಾಮಿ ವಿವೇಕಾನಂದ ಹಾಗೂ ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ಜೀವನದ ಚರಿತ್ರೆಯನ್ನ ಅಧ್ಯಯನ ಮಾಡಬೇಕಾಗಿದೆ ಎಂದರು. ಗಂಭೀರವಾದ ಯೋಚನೆ ಸಂದರ್ಭ ಇಲ್ಲಿ ನಾರಾಯಣಗುರು ನಲ್ಲೂ ಸಾಧ್ಯ ಇವೆ. ನಾರಾಯಣ ಗುರುಗಳ ಗುಂಪು ಬಿಲ್ಲವ ಸಮುದಾಯ ಅತ್ಯಂತ ಅಸ್ಪೃಶ್ಯದ ವಿದ್ಯೆಗಳು, ಭೂಮಿ ಇದ್ದಾಗ ಇಲ್ಲಿದ್ದಾಗ ಸರಿಯಾದ ಪಕ್ಷಕ್ಕೆ ಹೋಗಿದ್ರ ಹಕ್ಕಿದ್ದಾಗ. ಸಮಾರಂಭದಲ್ಲಿ ರೋಟರಿ ಕ್ಲಬ್ ಗವರ್ನರ್ ಆಗಿ ಆಯ್ಕೆಯಾದ ಉದ್ಯಮಿ ರೋಹಿನಾಥ್ ಪಾದಿ ಅವರನ್ನ ಸನ್ಮಾನಿಸಲಾಯಿತು. ಪ್ರಧಾನ ಕಾರ್ಯದರ್ಶಿ ರಮೇಶ್ ಎಂ ತುಂಬೆ, ಕೋಶಾಧಿಕಾರಿ ಉಮೇಶ್ ಸುವರ್ಣ, ಜತೆ ಕಾರ್ಯದರ್ಶಿ ಶಂಕರ್ ಕಾಯರ್ಮಾರ್, ಲೆಕ್ಕ ಪರಿಶೋಧಕ ಸತೀಶ್ ಬಿ, ನ್ಯಾಯವಾದಿ ಬಿ ಸತೀಶ್ ಪೂಜಾರಿ, ಬಿಲ್ಲವ ಮಹಿಳಾ ಮಂಡಳಿಗಳ ಅಧ್ಯಕ್ಷೆ ಜಯಲಕ್ಷ್ಮಿ ಭುವನೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.